ಅದಷ್ಟು ಬಿಟ್ಟು ನಮಗೆ ಒಂದು ಸೆಂಟ್ರಲ್ ಪೋರ್ಟಲ್ಲೇ ಇದೆ, ಶಿ ಬಾಕ್ಸ್ ಅಂತ ಹೇಳ್ತೀವಿ, SHE ಬಾಕ್ಸ್ ಅಂತ, ಶಿ ಬಾಕ್ಸ್ ಅಂತ. ಪ್ರತಿಯೊಂದು ಸಂಸ್ಥೆ ಕೂಡ ಅದರೊಟ್ಟಿ ಅದು ಆ ಪೋರ್ಟಲ್ಗೆ ಹೋಗಿ ಅವರನ್ನು ನಾವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಶಿ ಅಂತ ಯಾಕೆಂದ್ರೆ ಸೆಕ್ಷುವಲ್ ಹರಾಸ್ಮೆಂಟ್ ಇ ಬಾಕ್ಸ್ ಅಂತ ಅದ್ರ ಹೆಸರು. ಸೊ ಶಿ ಬಾಕ್ಸ್ ಅಂತ ಹೇಳ್ತೀವಿ. ಇದು ಆನ್ಲೈನ್ ಪೋರ್ಟಲ್ ಆಗಿರುತ್ತೆ, ಹಾಗಾಗಿ ಅವರು ನೇರವಾಗಿ ಹೋಗಿ ಕೊಡ್ಬೇಕಂತ ಏನಿಲ್ಲ, ಮೊಬೈಲ್ ಅನ್ನ ಯೂಸ್ ಮಾಡಿ ಡೈರೆಕ್ಟ್ ಆಗಿ ಅವ್ರು ಕಂಪ್ಲೇಂಟ್ ರೇಸ್ ಮಾಡ್ಲಿಕ್ಕೆ ಆಗುತ್ತೆ. ಟ್ರ್ಯಾಕ್ ಯಾರು ಮಾಡ್ತಾರೆ? ಎಲ್ಲ ಸಂಸ್ಥೆಗಳು ಇದೆ ಅಂತ ಯಾವ ಗ್ಯಾರಂಟಿ ಎಲ್ಲ ಸಂಸ್ಥೆಗಳಲ್ಲಿ ಇದು ಇರುತ್ತೆ ಅಂತ ಹೇಳಿಕೆ ಆಗೋದಿಲ್ಲಲ್ಲ. ಕೆಲವು ಖಾಸಗಿ ಸಂಸ್ಥೆಗಳನ್ನು ನಾವು ನೋಡಿದ್ದೇವೆ, ಅಲ್ಲಿ ಅಂಥದ್ದು ಇಲ್ಲವೇ ಇಲ್ಲ. ಆಗ ಹೇಗೆ ಫಾಲೋ ಅಪ್ ಮಾಡೋದು? ಖಾಸಗಿ ಸಂಸ್ಥೆ ವಿಚಾರ ಸರ್ಕಾರ ಬಿಟ್ಟುಬಿಡಿ, ಸರ್ಕಾರಿಯವರು ಕಂಪಲ್ಸರಿ ಇಟ್ಕೊಳ್ತಾರೆ, ಅವರಿಗೆ ಭಯ ಇದೆ. ಖಾಸಗಿಯಲ್ಲಿ ನೋಡಿ, ಇವತ್ತಿರ್ತಾರೆ ಅವರು ಉದ್ಯೋಗಿಗಳು, ಮಹಿಳಾ ಉದ್ಯೋಗಿಗಳು, ನಾಳೆ ಇರೋದಿಲ್ಲ, ಎಲ್ಲರಿಗೂ ಬರೋಚ್ಚಿ ಅಂತ ಹೇಳಿಬಿಟ್ರೆ ಹೋಗಿಬಿಡ್ತಾರೆ. ಖಾಸಗಿ ಸಂಸ್ಥೆಗಳನ್ನು ಹೇಗೆ ಮಾಡುತ್ತೆ? ಖಾಸಗಿ ಸಂಸ್ಥೆಗಳಿಗೆ ಕೂಡ ಇದು ಕಂಪಲ್ಸರಿ ಇದೆ ಸರ್, ಯಾಕೆಂದ್ರೆ ಆಕ್ಟ್ ಹೇಳುವ ಪ್ರಕಾರ ಪಾಶ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಪಾಶ್ ಇದು ರೆಗ್ಯುಲೇಷನ್ಸ್ ಏನಾದ್ರು ಫಾಲೋ ಮಾಡಲಿಲ್ಲ ಅಂದ್ರೆ 50,000ವರೆಗೂ ದಂಡ ಕೂಡ ಹಾಕ್ತಾರೆ. ಹಾಗಾಗಿ ಎಲ್ಲ ಈಗ ಖಾಸಗಿ ಸಂಸ್ಥೆಗಳಷ್ಟೇ ಅಂತಲ್ಲ, NGOಗಳಿರ್ಬೋದು, ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು, ನೀವು ಎಲ್ಲೇ ಹೋದ್ರೂ ಕೂಡ ಈಗ ಪಾಶ್ ಅನ್ನೋದು ಕಂಪಲ್ಸರಿ ಆಗಿದೆ, ಎಲ್ಲರೂ ಅದನ್ನ ಮಾಡ್ತಾ ಇದ್ದಾರೆ. 2000 ಅಂದ್ರೆ ಅಲ್ಲಿ ಪುರುಷರ ದೌರ್ಜನ್ಯ ಮಾತ್ರನಾ ಅಥವಾ ಅಲ್ಲಿ ಇರುವಂತ ಮೇಲಾಧಿಕಾರಿ ಮಹಿಳೆಯರು ಏನಾದ್ರು ದೌರ್ಜನ್ಯ ಮಾಡಿದ್ರು ಅದಕ್ಕೆ ಸಂಬಂಧ ಇದೆಯಾ? ಇಲ್ಲ ಸರ್, ಇದು ಪುರುಷರ ದೌರ್ಜನ್ಯ ಸಂಬಂಧಪಟ್ಟ ಹಾಗೆ. ಸರಿ. ಈಗ ಮಕ್ಕಳ ಹಕ್ಕುಗಳಾಗ ಮತ್ತೆ ಮಾತಾಡೋಣ, ಒಮ್ಮೆ ತಾಯಿ ಮತ್ತು ಮಗು ಹಾಗೆ ಹೋಗೋಣ. ತಾಯಿಯ ಬಗ್ಗೆ ಮಾತಾಡುವಂಥದ್ದು ಮತ್ತೆ ಮಗುವಿನ ಬಗ್ಗೆ. ಈಗ CWC ಇದೆ ಅಲ್ಲ ಮೇಡಮ್, ಮಕ್ಕಳ ರಕ್ಷಣೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ, ಅದು ಮಂಗಳೂರಲ್ಲಿ ಇದೆ, ನಾವು ಕೇಳಿದ್ದೇವೆ. ಏನು ಕೆಲಸಗಳು ಅದರಲ್ಲಿ ಒಟ್ಟಾಗಿ ಏನೆಲ್ಲ ಕೆಲಸಗಳು ಮಾಡ್ತಾ ಇದೆ? ಮಕ್ಕಳ ಕಲ್ಯಾಣ ಸಮಿತಿ ಅಂತ ಹೇಳುವಂಥದ್ದು ಪ್ರಮುಖವಾಗಿ ಮಕ್ಕಳ ಪೋಷಣೆ ಮತ್ತು ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಕೆಲಸವನ್ನು ಮಾಡ್ತದೆ. ಇಲ್ಲಿ ನಮ್ಮಲ್ಲಿ ಬರುವಂತಹ ಮಕ್ಕಳು ಪರಿತ್ಯಕ್ತ ಮಕ್ಕಳಾಗಿರ್ತಾರೆ, ತಂದೆ ತಾಯಿಗಳು ಬೇಡ ಅಂತ ಹೇಳಿ ಬಿಟ್ಟಂತಹ ಮಕ್ಕಳಾಗಿರ್ತಾರೆ, ಇನ್ನು ಭಿಕ್ಷಾಟನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಮಕ್ಕಳಾಗಿರ್ತಾರೆ, ಬಾಲ್ಯ ವಿವಾಹಕ್ಕೆ ಒಳಗಾಗಿ ಇರುವಂತಹ ಮಕ್ಕಳಾಗಿರ್ತಾರೆ, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಮಕ್ಕಳಾಗಿರ್ತಾರೆ, ಬಾಲ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಂತಹ ಮಕ್ಕಳಾಗಿರ್ತಾರೆ. ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ತೊಂದರೆಗೆ, ದೌರ್ಜನ್ಯಕ್ಕೆ, ಶೋಷಣೆಗೆ ಒಳಗಾದಂತಹ ಮಕ್ಕಳು, ಪರಿತ್ಯಕ್ತ ಮಕ್ಕಳು, ಈ ರೀತಿಯಾಗಿ ಬೇರೆ ಬೇರೆ ತರಹದ ಮಕ್ಕಳು ನಮ್ಮಲ್ಲಿಗೆ ಬರ್ತಾರೆ. ಈ ರೀತಿಯಾಗಿ ಬಂದ ಮಕ್ಕಳ ರಕ್ಷಣೆ ಪೋಷಣೆಯನ್ನು ಮಾಡುವಂತಹ ಜವಾಬ್ದಾರಿ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯ ಮೇಲೆ ಇರ್ತದೆ. ಇಲ್ಲಿ ನಾವು ಆಪ್ತ ಸಮಾಲೋಚನೆಯನ್ನು ಕೂಡ ಕೊಡ್ತೇವೆ, ಅವರಿಗೆ ಅಗತ್ಯವಿರುವಂತಹ ಶಿಕ್ಷಣದ ವ್ಯವಸ್ಥೆಯನ್ನ ಮಾಡ್ತೇವೆ. ಅವರಿಗೆ ಹೆಲ್ತ್ ಇಶ್ಯೂ ಉಂಟು ಅಂತ ಹೇಳಿ ಆದ್ರೆ ಅವರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತೇವೆ. ಈ ರೀತಿಯಾಗಿ ಮಕ್ಕಳ ಸಂಪೂರ್ಣವಾದಂತಹ ಪೋಷಣೆ ರಕ್ಷಣೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗ್ತದೆ. ಕೆಲವೊಮ್ಮೆ ಏನಾಗ್ತದೆ, ಬಂದಂತಹ ಮಕ್ಕಳು ಅನಾಥ ಮಕ್ಕಳಾಗಿರ್ತಾರೆ, ಅವರಿಗೆ ತಂದೆ ತಾಯಿಗಳು ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ಆ ಮಕ್ಕಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿ, ವಿಚಾರಣೆಯನ್ನು ನಡೆಸಿ, ವರದಿಯನ್ನು ತರಿಸಿಕೊಂಡು ಮಕ್ಕಳಿಗೆ ಯಾರೂ ಇಲ್ಲ, ಮುಂದೆ ಮಕ್ಕಳು ನಮ್ಮಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಮಕ್ಕಳು ಕುಟುಂಬದ ನೆಲೆಯಲ್ಲಿ ಬೆಳೆಬೇಕು, ಕುಟುಂಬದ ವಾತಾವರಣದಲ್ಲಿ ಬೆಳೆಬೇಕು ಅಂತ ಹೇಳ್ಕೊಂಡು ಆ ನಿಟ್ಟಿನಲ್ಲಿ ಮಕ್ಕಳನ್ನ ನಾವು ಪೋಷಕತ್ವಕ್ಕೆ ಅಂತ ಹೇಳಿ ಕೂಡ ಕೊಡ್ತೇವೆ. ಅಂತ ಹೇಳಿದ್ರೆ ಯಾರಾದ್ರೂ ಈಗ ಮಕ್ಕಳಿಲ್ಲದೆ ಇರುವವರು, ಅವರು ಸಾಕಲಿಕ್ಕೆ ಇಚ್ಛೆ ಪಡ್ತಿದ್ದಾರೆ ಅಂತ ಹೇಳಿ ಆದ್ರೆ ಅಂತ ಸಂದರ್ಭದಲ್ಲಿ ಈ ಮಕ್ಕಳನ್ನ ಕುಟುಂಬದ ನೆಲೆಯಲ್ಲಿ ಅವರು ಬೆಳೆಬೇಕು ಅನ್ನುವಂತಹ ಕಾರಣದಿಂದಾಗಿ ಅವರನ್ನ 1 ವರ್ಷದ ಮಟ್ಟಿಗೆ ಅವರ ತಂದೆ ತಾಯಿಗಳ ಜೊತೆಯಲ್ಲಿ ಇರಿಸಿಕೊಂಡು ಅವರ ರಕ್ಷಣೆ ಪೋಷಣೆಯನ್ನ ಅವರು ನೋಡ್ಕೊಳ್ಳುವ ಹಾಗೆ ನಾವು ಗಮನವನ್ನು ಹರಿಸ್ತೇವೆ. ಜೊತೆಗೆ ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಪ್ರತಿ ತಿಂಗಳು ಅವರು ಯಾವ ರೀತಿಯಾಗಿ ನೋಡ್ಕೊಳ್ತಿದ್ದಾರೆ ಮಕ್ಕಳನ್ನ ಅಂತ ಹೇಳಿ ವರದಿಯನ್ನ ತರಿಸಿಕೊಳ್ತೇವೆ. ಮತ್ತೆ ಒಂದು ವರ್ಷ ಆದ ನಂತರ ಪುನಃ ಅವರು ಇಚ್ಛಿಸಿದ್ರೆ ಅದನ್ನ ಅವರು ಪುನಃ ಇನ್ನೊಂದು ವರ್ಷಕ್ಕೆ ನವೀಕರಣ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಕೆಲವೊಮ್ಮೆ ಮದುವೆಯಾಗಿ 10-15 ವರ್ಷ ಆಗಿರ್ತದೆ, ಮಕ್ಕಳಿರೋದಿಲ್ಲ. ಸೊ ಅವರಿಗೆ ಮಕ್ಕಳು ಬೇಕು, ಮಕ್ಕಳ ಜೊತೆ ಇರಬೇಕು ಅಂತ ಇರ್ತದೆ, ಮಕ್ಕಳಿಗೆ ಕೂಡ ಒಂದು ಕುಟುಂಬದ ವಾತಾವರಣದ ಅಗತ್ಯ ಇರ್ತದೆ. ಸೊ ಆ ಕಾರಣಕ್ಕಾಗಿ ಹೀಗೆ ಮಾಡ್ತೇವೆ. ಈಗ ಒಂದು ವೇಳೆ 2 ವರ್ಷ ಆಯ್ತು, 2 ವರ್ಷದಲ್ಲಿ ಮಕ್ಕಳಿಗೆ ಮತ್ತೆ ಅವರಿಗೆ ಹೆತ್ತವರಿಗೆ ಅವರ ಮಧ್ಯೆ ಒಂದು ಅಟ್ಯಾಚ್ಮೆಂಟ್ ಬೆಳೀತು ಅಂತ ಹೇಳಿ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಅವರು ನಮ್ಗೆ ಅದೇ ಮಗುವನ್ನ ದತ್ತು ಬೇಕು ಅಂತ ಹೇಳಿ ಸಹ ಕೇಳ್ತಾರೆ. ಅಂತ ಸಂದರ್ಭದಲ್ಲಿಯೂ ಕೂಡ ಅದನ್ನ ದತ್ತು ಮುಕ್ತ ಆದೇಶವನ್ನ ಮಾಡುವಂತಹ ಅಧಿಕಾರ ಕೂಡ ಮಕ್ಕಳ ಕಲ್ಯಾಣ ಸಮಿತಿಗೆ ಇದೆ. ಇನ್ನು ಕೆಲವೊಮ್ಮೆ ಏನಾಗ್ತದೆ, ಮಕ್ಕಳ ತಂದೆ ತಾಯಿಗಳು ತೀರಿರ್ತಾರೆ ಅಥವಾ ಮಕ್ಕಳ ತಂದೆ ತಾಯಿಗಳು ಮಕ್ಕಳನ್ನ ನೋಡಿಕೊಳ್ಳಿಕ್ಕೆ ಅಸಮರ್ಥರಾಗಿರ್ತಾರೆ, ಅಂದ್ರೆ ತುಂಬಾ ಕುಡಿಯುವಂಥದ್ದು, ಅನಾರೋಗ್ಯ, ಈ ತರ ಬೇರೆ ಬೇರೆ ಕಾರಣಗಳಿರ್ತದೆ. ಅಂತ ಸಂದರ್ಭದಲ್ಲಿ ಮಗುವಿನ ಸಂಬಂಧಿಕರು ನಾವು ನೋಡಿಕೊಳ್ತೇವೆ ಮಗುವನ್ನ, ತಾಯಿಯ ಅಕ್ಕ ಅಥವಾ ತಂದೆಯ ಅಣ್ಣ
ನಾವು ನೋಡಿಕೊಳ್ತೇವೆ ಅಂತ ಹೇಳಿ ಕೇಳ್ಕೊಳ್ತಾರೆ. ಅಂತ ಸಂದರ್ಭದಲ್ಲಿ ಅವರನ್ನು ನಾವು ಫಿಟ್ ಪರ್ಸನ್, ಅರ್ಹ ವ್ಯಕ್ತಿ ಅಂತ ಹೇಳಿ ಅವರನ್ನ ಮಾಡಿ ಅವರು ಮಕ್ಕಳನ್ನ ನೋಡಿಕೊಳ್ಳಿಕ್ಕೆ ನಾವು ಅವರ ಕುಟುಂಬದಲ್ಲಿ ಮಗು ಬೆಳೆಯುವ ಹಾಗೆ ನಾವು ಅವರನ್ನ ಕಳಿಸಿಕೊಡ್ತೇವೆ. ಮತ್ತೆ ಪ್ರತಿ ಸಲ ಕೂಡ ವರದಿಯನ್ನು ತರಿಸಿಕೊಂಡು ಮಕ್ಕಳು ಯಾವ ರೀತಿಯಾಗಿ ಬೆಳೀತಾ ಇದ್ದಾರೆ ಅದರ ಬಗ್ಗೆ ನಾವು ಇವಾಗ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಹೇಳಿದ್ರು 1 ವರ್ಷ ಅಥವಾ 2 ವರ್ಷ, ಆಮೇಲೆ ದತ್ತು ತೆಗೊಳ್ಳುವಂಥದ್ದು. ಅಲ್ಲಿ ಮತ್ತೆ ಏನಾದ್ರೂ ಹೆರಾಸ್ಮೆಂಟ್ ಆಗುವಂಥದ್ದು ಅದನ್ನ ಯಾರು ನೋಡ್ಕೊಳ್ತಾರೆ? ಆ ಮನೆಯಲ್ಲಿ ಏನಾದ್ರೂ ಮಕ್ಕಳಿಗೆ ತೊಂದರೆಗಳಾಗ್ತದೆ? ಅದರ ಬಗ್ಗೆ ನಾವು ಮೊದಲೇ ವಿಚಾರಣೆಯನ್ನು ತರಿಸಿ, ಈಗ ಮಗುವನ್ನ ನಾವು ಯಾವಾಗ ಪೋಷಕತ್ವಕ್ಕೆ ಅಂತ ಹೇಳಿ ಕೊಡ್ತೇವೆಯೋ ಕೊಡುವ ಮೊದಲೇ ನಾವು ಅದರ ಸಂಪೂರ್ಣ ಅವರ ಗೃಹ ತನಿಖಾ ವರದಿಯನ್ನು ತರಿಸಿಕೊಳ್ತೇವೆ. ಪೊಲೀಸರಿಂದ ಪೊಲೀಸ್ ವೆರಿಫಿಕೇಶನ್ ವರದಿಯನ್ನು ತರಿಸಿಕೊಳ್ತೇವೆ. ಅವರ ಹಿನ್ನೆಲೆಯನ್ನು ಫಸ್ಟ್ ನಾವು ತಿಳ್ಕೊಳ್ತೇವೆ. ಮಗುವನ್ನ ಕೊಟ್ಟಲ್ಲಿ ಮಗುವಿಗೆ ಏನಾದ್ರೂ ಮುಂದಕ್ಕೆ ಶೋಷಣೆ ಆಗಬಹುದಾ ಅದನ್ನೆಲ್ಲ ನೋಡಿ ವಿಚಾರಿಸಿ ಆದ ನಂತರ ಒಂದು ಶೋಷಣೆಯಿಂದ ಮತ್ತೊಂದು ಶೋಷಣೆ ಕಡೆ ಮಕ್ಕಳು ಹೋಗಬಾರದು. ಕರೆ ಇದೆ ನೋಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ತೆ, ಸುಳ್ಳ್ಯದಿಂದ ದೀಕ್ಷಿತ್ ಮಾತಾಡೋದು. ದೀಕ್ಷಿತ್, ಹೇಳಿ. ಇವಾಗ ಮಗು ಶಾಲೆಗೆ ಹೋದ್ಮೇಲೆ ಸಂಜೆ ಶಾಲೆ ಬಿಟ್ಟಾದ್ಮೇಲೆ ಮನೆಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು ಅಂತ ಒಂದು ಕ್ವಶನ್. ಇನ್ನೊಂದು, ಇವಾಗ ಮಂಗಳೂರು ಟ್ರಾಫಿಕ್ ಅಲ್ಲಿ ಅಲ್ಲಿ ಎಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತಾರೆ, ಭಿಕ್ಷೆ ಬೇಡ್ಕೊಂಡಿರ್ತಾರೆ. ಅವ್ರದೇ ಮಕ್ಕಳ ಏನೋ ಗೊತ್ತಿಲ್ಲ ಅಲ್ಲ, ಬೇರೆ ಅಪಹರಿಸಿ ಬಂದು ಇದ್ ಮಾಡ್ತಾರ ಗೊತ್ತಿಲ್ಲ. ಹೌದು, ಭಿಕ್ಷುಕರ ಬಗ್ಗೆ ಹೇಳ್ತಾ ಇದ್ದೀವಿ. ಹೌದೌದು, ಇದೆರಡು ಪ್ರಶ್ನೆಗಳು ಅಲ್ವಾ? ಉತ್ತರ ಕೊಡ್ತಾರೆ ಅಕ್ಷತಾ ಅವರು ಕೊಡ್ತಾರೆ. ಈಗ ಮಕ್ಕಳು ಕಾಣೆ ಆದ್ರೆ, ಈಗ ಶಾಲೆಗೆ ಹೋದ್ರು, ಮನೆಗೆ ಬರ್ಲಿಲ್ಲ, ಟೆನ್ಷನ್ ಆಗ್ತದೆ. ಯಾರಿಗೆ ಹೇಳೋದು? ಪೊಲೀಸಿಗೆ ಹೇಳೋದು ಅಥವಾ ಯಾರಿಗೆ ಹೇಳೋದು? ಯಾರಿಗೂ ಗೊತ್ತಾಗೋದಿಲ್ಲ. ಯಾರಿಗೆ ಪ್ರಥಮವಾಗಿ ತಿಳಿಸ್ಬೇಕೇನು ಅಂತ ಮೊದಲಾಗಿ ನಾನು ಹೇಳುವಂಥದ್ದು, ಹೆತ್ತವರು ಮಕ್ಕಳ ಸ್ನೇಹಿತರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕು ಅಂತ ಹೇಳಿದ್ರೆ, ಈಗ ನನ್ನ ಮಗುವಿನ ಸ್ನೇಹಿತರು ಯಾರು ನನಗೆ ಗೊತ್ತಿರಬೇಕು, ಅವರ ಫೋನ್ ನಂಬರ್ ನನ್ನ ಹತ್ರ ಇರಬೇಕು, ಅವರ ವಿಳಾಸ ನನ್ನ ಹತ್ರ ಇರಬೇಕು. ಯಾಕಂತ ಹೇಳಿದ್ರೆ ಮಕ್ಕಳು ಹೇಗೆ ಹೇಳಿದ್ರೆ ಏನಾದ್ರೂ ತಮಗೆ ಸಮಸ್ಯೆ ಆದ್ರೆ ಮೊದಲು ಹೇಳಿಕೊಳ್ಳುದು ಅವರ ಸ್ನೇಹಿತರ ಹತ್ರ. ಸೊ ಆದ್ರಿಂದ ಮೊದಲಾಗಿ ಮಕ್ಕಳು ಕಾಣೆಯಾಗಿದ್ದಾರೆ ಅಂತ ಹೇಳಿ ಆದ್ರೆ ಮಗುವಿನ ಸ್ನೇಹಿತರ ಬಳಿಯಲ್ಲಿ ವಿಚಾರಿಸಬೇಕು. ಏನಾದ್ರೂ ಸ್ನೇಹಿತನ ಮನೆಗೆ ಹೋಗಿದೆಯಾ, ಇಲ್ಲ ಅಂತ ಹೇಳಿ ಆದ್ರೆ ಕುಟುಂಬದವರ ಜೊತೆ ಅಥವಾ ಸಂಬಂಧಿಕರ ಜೊತೆ, ಸ್ನೇಹಿತರ ಜೊತೆ, ಅಥವಾ ಮಗುವಿಗೆ ಯಾರು ಆಪ್ತರಿದ್ದಾರೆ ಅವರ ಜೊತೆಯಲ್ಲಿ ಮಗು ಏನಾದ್ರೂ ಹೋಗಿದೆಯಾ ಅಂತ ಹೇಳಿ ಮೊದಲು ವಿಚಾರಿಸುವಂತದ್ದು. ಒಂದು ವೇಳೆ ಹೋಗಲಿಲ್ಲ ಅಂತ ಹೇಳಿ ಆದ್ರೆ ಮಗು ಏನಾದ್ರೂ ಅವರ ಬಳಿಗೆ ಬಂದ್ರೆ ಆಗ ತಂದೆ ತಾಯಿಗಳಿಗೆ ತಿಳಿಸುವ ಹಾಗೆ ಅವರಿಗೆ ಹೇಳಿರ್ಬೇಕು. ಆ ನಂತರ ಆದಷ್ಟು ಬೇಗ, ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಪೊಲೀಸ್ ಠಾಣೆಯಲ್ಲಿ ಮಗು ಕಾಣೆಯಾಗಿರುವಂತಹ ಬಗ್ಗೆ ಮಗುವಿನ ಫೋಟೋವನ್ನು ಕೊಟ್ಟು, ಮಗು ಧರಿಸಿರುವಂತಹ ಉಡುಪಿನ ಮಾಹಿತಿ, ಕಲರ್ ಅನ್ನ ಕೊಟ್ಟು ದೂರನ್ನ ದಾಖಲು ಮಾಡಬೇಕಾಗ್ತದೆ. ಈಗ ಎರಡನೇ ಪ್ರಶ್ನೆಯ ಮೊದಲು ಒಂದು ಕರೆ ಇದೆ, ಆಮೇಲೆ ಅದಕ್ಕೆ ಉತ್ತರ ಕೊಡೋಣ. ಭಿಕ್ಷುಕರ ಮಕ್ಕಳ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರು, ಒಳ್ಳೆ ಪ್ರಶ್ನೆ. ನಮಸ್ಕಾರ. ನಮಸ್ತೆ ಮ್ಯಾಮ್. ನಮಸ್ತೆ. ನಾನು ಶ್ರೀನಿಧಿ ಅಂತ, ಉಡುಪಿಯಿಂದ. ಶ್ರೀನಿಧಿ, ಉಡುಪಿಯಿಂದ. ಹೇಳಿ ಶ್ರೀನಿಧಿ. ಹೌದು, ನಮ್ಮ ಒಬ್ರು ಪರಿಚಯದವರ ಮನೆಯಲ್ಲಿ ಒಬ್ರು ಮದುವೆ ಆಗದವರೊಬ್ರು ಇದ್ದಾರೆ. ಅವರಿಗೀಗ ಒಂದು 15 ದಿನದ ಮಗು ಒಂದುಂಟು. ಬಟ್ ಅವರಿಗೆ ಸಾಕ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ನನಗೆ ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕು ಅಂತ ಇದ್ದಾರೆ. ಎಂತ ಮಾಡ್ಬೇಕು ಇಂತ ಸಿಚುವೇಶನ್? ಅಲ್ಲ, ನೀವು 15 ಏನ್ ಹೇಳಿ, ಮತ್ತೊಮ್ಮೆ ಹೇಳಿ ಪ್ರಶ್ನೆ. 15 ದಿನದ ಮಗು ಉಂಟು. 15 ದಿನದ ಮಗು, ಸರಿ, ಮಗು ಉಂಟು. ಬಟ್ ಅವರಿಗೆ ಸಾಕ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅವರಿಗೆ ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಯಾರು ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕು? ಅವರ ತಾಯಿ ಹೇಳ್ತಾ ಇದ್ದಾರಾ? ಹೌದು. ಓಹೋ, ತಾಯಿ ಹೇಳ್ತಾ ಇದ್ದಾರೆ ಎಜುಕೇಶನ್ ಕಂಪ್ಲೀಟ್ ಮಾಡ್ಬೇಕು, 15 ದಿನದ ಮಗು ನೋಡ್ಲಿಕ್ಕೆ ಆಗೋದಿಲ್ಲ. ಅವರಲ್ಲ, ಅವರು ವಿವಾಹಿತರ? ಅವರು ಮದುವೆ ಆಗ್ಲಿಲ್ಲ. ಮಗು ಅಂದ್ರೆ ಯಾವ ಮಗು ಅವ್ರ ಜೊತೆ ಇರುವಂತಹದ್ದು? ಹೆಣ್ಣು ಮಗು. ಅಲ್ಲ, ಅವರ ಮಗು ಅಲ್ಲ ನೀವು ಹೇಳ್ತಾ ಇರೋದು? ಹೌದು. ಅಲ್ಲ, ಇವರು ಮಾತಾಡ್ತಾರೆ, ಒಂದು ನಿಮಿಷ. ಅಕ್ಷತಾ ಅವರು ಮಾತಾಡ್ತಾರೆ, ಕೇಳ್ತಾರೆ ಪ್ರಶ್ನೆ. ಹೇಳಿ ಅಕ್ಷತಾ ಅವರು. ಅಲ್ಲ, ಅವರು ಹೇಳ್ತಾ ಇರುವಂತದ್ದು, ಮಗುವಿನ ತಾಯಿ ಅವಿವಾಹಿತೆಯಾಗಿ ಮಗುವಿಗೆ ಜನ್ಮ ನೀಡಿದ್ದಾರೆ. ಮಗುವಿಗೆ 15 ದಿನ, ಸರಿ ಅಲ್ವಾ? ಹೌದು ಹೌದು. ಓಕೆ, ಮಗುವಿಗೆ 15 ದಿನ ಆಗಿದೆ. ಈಗ ಮಗುವಿನ ತಾಯಿಗೆ ಓದು ಮುಂದುವರಿಸಲಿಕ್ಕೆ ಇರುವುದರಿಂದ ಮಗುವನ್ನ ನನಗೆ ಸಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಓಕೆ, ಇಂಥ ಸಂದರ್ಭದಲ್ಲಿ ನಮ್ಮ ಕಾನೂನಿನಲ್ಲಿ ಒಂದು ಅವಕಾಶ ಇದೆ. ಏನು ಅಂತ ಹೇಳಿದ್ರೆ, ಮಗುವನ್ನ ಮಕ್ಕಳ ಕಲ್ಯಾಣ ಸಮಿತಿಗೆ ತಂದು ಅಧ್ಯರ್ಪಣೆ ಮಾಡುವಂಥದ್ದು, ಸರೆಂಡರ್ ಮಾಡುವಂಥದ್ದು.
ಒಂದು ವೇಳೆ ಮಗುವನ್ನ ತಂದೆ ತಾಯಿಗೆ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಆದ್ರೆ, ಸಾಮಾಜಿಕ ಕಾರಣಗಳಿರ್ಬೋದು, ಅವಿವಾಹಿತರಾಗಿರ್ಬೋದು, ಬೇರೆ ಬೇರೆ ರೀತಿಯ ಕಾರಣಗಳಿಂದ ಮಗುವನ್ನ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಆದ್ರೆ, ಅಂತ ಸಂದರ್ಭದಲ್ಲಿ ಮಗುವನ್ನು ಕರೆದುಕೊಂಡು ಬಂದು ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಗೆ ಆದ್ಯರ್ಪಣೆಯನ್ನು ಮಾಡುವಂಥದ್ದು. ಆದ್ಯರ್ಪಣೆ ಮಾಡಿದ ನಂತರ 60 ದಿನಗಳ ಕಾಲಾವಕಾಶವನ್ನು ನಾವು ಕೊಡ್ತೇವೆ. ಮಗುವನ್ನು ನಮ್ಮ ಸರ್ಕಾರಿ ದತ್ತು ಸಂಸ್ಥೆಯಲ್ಲಿ ಇರಿಸಲಾಗ್ತದೆ. ಅಲ್ಲಿ ಇಟ್ಟು ಮಗುವಿನ ರಕ್ಷಣೆ ಪೋಷಣೆಯನ್ನು ಮಾಡಲಾಗ್ತದೆ. ಈ 60 ದಿನಗಳ ಅವಧಿಯಲ್ಲಿ ಮತ್ತೆ ಪುನಃ ತಾಯಿಗೆ ಏನಾದರೂ ಮಗು ಬೇಕು ಅಂತ ಹೇಳಿ ಅನ್ನಿಸಿದರೆ ಆಗ ಮಗುವನ್ನು ವಾಪಸ್ ಕರೆದುಕೊಂಡು ಹೋಗಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಒಂದು ವೇಳೆ 60 ದಿನಗಳ ಕಳೆದ ನಂತರವೂ 60 ದಿನಗಳ ಮೊದಲು ತಾಯಿ ಬಂದು ಮಗುವನ್ನು ಕರೆದುಕೊಂಡು ಹೋಗಲಿಲ್ಲ ಅಂತ ಹೇಳಿ ಆದರೆ ಆಗ ನಾವು ಮಗುವನ್ನು ದತ್ತು ಮುಕ್ತ ಮಗು ಅಂತ ಹೇಳಿ ಘೋಷಿಸಿ ಮಗುವನ್ನು ಮುಂದಕ್ಕೆ ದತ್ತು ನೀಡುವುದಕ್ಕೆ ಅಂತ ಹೇಳಿ ಕೊಡುವಂತಹ ಒಂದು ಪ್ರಕ್ರಿಯೆ ಕಾನೂನಿನಲ್ಲಿ ನಡೀತದೆ. ಆದ್ರಿಂದ ಉಡುಪಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲ, ಉಡುಪಿ ಜಿಲ್ಲೆ ಮಕ್ಕಳ ಕಲ್ಯಾಣ ಸಮಿತಿಗೆ ಬರ್ತದೆ. ಆದ್ರೆ ಅವರು ಅಲ್ಲಿಯ ಮಕ್ಕಳ ಕಲ್ಯಾಣ ಸಮಿತಿಗೆ ಹೋಗಿ ಅಲ್ಲಿ ಮಗುವನ್ನ ಈ ರೀತಿಯಾಗಿ ಸರೆಂಡರ್ ಮಾಡ್ಲಿಕ್ಕೆ ಇದೆ ಅಂತ ಹೇಳಿದ್ರೆ ಅವರು ಅದರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಸರಿ ಶ್ರೀನಿಧಿ ಅವರೇ, ವಿಚಾರಗಳು ನಿಮಗೆ ಸ್ಪಷ್ಟ ಆಗಿರ್ಬೇಕಲ್ವಾ? ಹೌದು ಹೌದು. ಸರಿ ಸರಿ. ಅಲ್ಲಿ ಉಡುಪಿಯಲ್ಲಿ ಉಡುಪಿಯಲ್ಲಿ ಕೂಡ ಮಕ್ಕಳ ಕಲ್ಯಾಣ ಇದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನೊಂದಿತ್ತು, ಭಿಕ್ಷುಕರು ಮಕ್ಕಳು ಅವರ ಮಕ್ಕಳು ಹೌದಾ ಅಲ್ವಾ ಅಂತ ಗೊತ್ತಾ? ಇದು ಸಾಮಾನ್ಯವಾಗಿ ನಮಗೂ ಅದೇ ಸಂಶಯ ಬರೋದು. ಹೌದು, ಹಾಗೆ ಆಗ್ತದೆ. ಭಿಕ್ಷುಕರ ಮಕ್ಕಳನ್ನ ನಮ್ಮಲ್ಲಿ ಮಕ್ಕಳ ಸಹಾಯವಾಣಿಯವರು ಕೆಲವೊಮ್ಮೆ ದೂರು ಬಂದು ಹಾಗೆ ಕರ್ಕೊಂಡು ಬರ್ತಾರೆ. ನಮ್ಮಲ್ಲಿ ಕರ್ಕೊಂಡು ಬಂದಾಗ ಅವರು ಮೈಗ್ರೆಂಟ್ಸೇ ಹೆಚ್ಚಾಗಿ ಆಗಿರ್ತಾರೆ. ಅವರ ಬಳಿ ಯಾವುದೇ ದಾಖಲೆಗಳು ಇರುವುದಿಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ಅದು ನಮಗೆ ಸಮಸ್ಯೆ ಆಗುದು. ಯಾವುದೇ ರೀತಿಯಾದಂಥ ಒಂದು ದಾಖಲೆಗಳು ಮಗುವಿನ ಬಗ್ಗೆ ಆಗಲಿ, ತಾಯಿಯ ಬಗ್ಗೆ ಆಗಲಿ, ತಂದೆಯ ಬಗ್ಗೆ ಆಗಿ ಇರುವುದಿಲ್ಲ. ಅವರು ಹೇಳ್ತಾರೆ ನಮ್ಮದೇ ಮಗು ಅಂತ ಹೇಳ್ಕೊಂಡು. ಆದ್ರೆ ಏನಾದ್ರೂ ಒಂದು, ಈಗ ಹಾಸ್ಪಿಟ್ಲಲ್ಲಿ ಮಗು ಹುಟ್ಟಿದ್ರೆ ಅಲ್ಲಿದ್ದು ತಾಯಿ ಕಾರ್ಡ್ ಇರ್ತದೆ ಮಗುವಿನ, ಅದರಲ್ಲಿ ಮಗುವಿನ ಹೆಸರು, ತಂದೆ ತಾಯಿದ್ದು ಹೆಸರು ಮೆನ್ಷನ್ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಮಗು ಮತ್ತು ತಾಯಿ ಇಬ್ಬರನ್ನ ಒಟ್ಟಿಗೆ ಸ್ವಾಧಾರದಲ್ಲಿ ಇರಿಸ್ಕೊಳ್ತೇವೆ. ಅಂತ ಹೇಳಿದ್ರೆ ತಾಯಿಯಿಂದ ಮಗುವನ್ನು ನಾವು ಸಪ್ರೇಟ್ ಮಾಡ್ಲಿಕ್ಕೆ ಬರುವುದಿಲ್ಲ ಚಿಕ್ಕ ಮಗುವಾಗಿದ್ರೆ. ಅಂತ ಸಂದರ್ಭದಲ್ಲಿ ತಾಯಿಗೆ ಸ್ವಾಧಾರದಲ್ಲಿರ್ಲಿಕ್ಕೆ ಅವಕಾಶ ಇದೆ, ಸ್ವಾಧಾರ ಗೃಹ ಅಂತ ಹೇಳಿ. ಸೊ ಅಲ್ಲಿ ನಾವು ಮಗುವನ್ನು ಕೂಡ ತಾಯಿಯ ಜೊತೆ ಇರಿಸ್ತೇವೆ. ಈಗ ಅವ್ರ ಜೊತೆ ಮಾತಾಡುವಾಗ, ಈಗ ಜಯಶ್ರೀ ಜೊತೆ ಮತ್ತೆ ಮಾತಾಡ್ಬೇಕು, ಆ ನಡುವೆ ಒಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ, ಸೂರ್ಯಪ್ರಸಾದ್ ಬಂಟ್ವಾಳ. ನಮಸ್ಕಾರ. ನಾನು ಹೇಳೋದೇನಂದ್ರೆ, ಈಗ ಸ್ಲೈಡ್ ಶೋ ಉಂಟಲ್ಲ, ಕುಟುಂಬ ಮತ್ತು ಕಲ್ಯಾಣ ಇಲಾಖೆಯ ಮುಖಾಂತರ ಮಹಿಳೆ ಮತ್ತು ಮಕ್ಕಳ ಇಲಾಖೆಗೆ ಸಂಬಂಧಿಸಿದಂತೆ ಕೆಲವು ಎಲ್ಲಾ ಜಿಲ್ಲೆಗಳಲ್ಲಿ, ತಾಲೂಕು ಇದರಲ್ಲಿ ಸ್ಲೈಡ್ ಶೋ ಮಾಡುವಂಥದ್ದು, ಸಂಚಾರಿ ಒಂದು ಸ್ಲೈಡ್ ಶೋ ವಾಹನವನ್ನು ಮಾಡಬಹುದು. ಮತ್ತೆ ಅದಕ್ಕಾಗಿ ಒಂದು ಹೊಯ್ಸಳ ಇದೆ ಅಲ್ಲ, ಅದೇ ರೀತಿ ನಿಗ್ರಹ ಪಡೆ ಇದೆ ಅಲ್ಲ, ಅದೇ ರೀತಿ ಮಹಿಳಾ ಮತ್ತು ಕುಟುಂಬದ ಇದು ಮಾಡಿ ಮಹಿಳೆಯರಿಗೆ ಮತ್ತು ಇವರಿಗೆ ಮಕ್ಕಳಿಗೆ ಈಗ ರಾತ್ರಿ ಹೊತ್ತಲ್ಲಿ ಬೆಳಿಗ್ಗೆ ಹೊತ್ತಲ್ಲಿ ಸಂಚರಿಸೋದು, ರೌಂಡ್ ಮಾಡಿ ಅಲ್ಲಿ ಎಲ್ಲಿದ್ದಾರೆ, ಏನ್ ಕೆಲಸ ಮಾಡ್ತಿದ್ದಾರೆ ಅದನ್ನು ಒಂದು ಗಮನಿಸಿ ಅವರನ್ನು ಕರೆತಂದು ಒಂದು ಒಳ್ಳೆಯ ಮಾಹಿತಿ ಕೊಟ್ಟು ಅವರಿಗೆ ಒಂದು ವ್ಯವಸ್ಥೆ ಮಾಡಬಹುದು. ಇಂಥದ್ದು ಮಾಡಬಹುದು. ಇನ್ನೊಂದು, ಕೆಲವೊಂದು ಅನ್ಯ ಧರ್ಮದಲ್ಲಿ ನಾವು ನೋಡ್ಬೇಕಾದ್ರೆ 12 ವರ್ಷದವರಿಗೆ, 10 ವರ್ಷದ ಮಕ್ಕಳಿಗೆ, 13 ವರ್ಷದ ಮಕ್ಕಳಿಗೆಲ್ಲ ಕೆಲವು ಮದುವೆ ಆಗ್ತಾ ಇದೆ ಸುತ್ತಮುತ್ತಲ್ಲಿ. ಅದ್ರ ಬಗ್ಗೆ ನೀವು ಏನು ಕಾನೂನು ಕ್ರಮ ಕೈಗೊಂಡಿದ್ದೀರಿ? ಇನ್ನೊಂದು ನೋಡಿ, ಒಂದು ಸೌಜನ್ಯ ಪ್ರಕರಣ ಆಯ್ತು ನೋಡಿ, ಆ ಮಗುವಿಗೆ, ವಿದ್ಯಾರ್ಥಿಗೆ ಏನು ನ್ಯಾಯ ದೊರಕಿಸಿಕೊಟ್ಟಿದ್ದೀರಿ? ಇದೊಂದು 3 ನನ್ನ ಒಂದು ಕ್ವಶನ್. ಸರಿ ಸರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಚೈಲ್ಡ್ ಸೇಫ್ಟಿ ಬಗ್ಗೆ ಇದು ಜಯಶ್ರೀ ಅವರೇ, ಮಹಿಳಾ ಸೇಫ್ಟಿ ಬಗ್ಗೆ ಒಂದು ವಿಚಾರವನ್ನು ಅವರು ಅಲ್ಲಿ ಮಾತಾಡಿದ್ದು. ಈಗ ಹೊಯ್ಸಳ ವೆಹಿಕಲ್ಗಳು ಆಚೆ ಈಚೆ ಓಡಾಡ್ತಾ ಇದೆ, ಆಕ್ಸಿಡೆಂಟ್ ಆದರೆ ನೋಡ್ತಾರೆ. ಆಮೇಲೆ ಈ ವಾಹನಗಳು, ಓಡಾಡುವಂಥ ವಾಹನಗಳು ಮಕ್ಕಳಿಗೂ ಮತ್ತು ಮಹಿಳೆಯರಿಗೂ ರಕ್ಷಣೆ ಮಾಡುವಂಥ ಒಂದು ವಾಹನದ ಪರಿಕಲ್ಪನೆಯನ್ನು ಇದು ಕುಟುಂಬ ಕಲ್ಯಾಣ ಇಲಾಖೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಅನಿಸ್ತದೆ ನಿಮಗೆ? ಖಂಡಿತ ಸರ್, ಇದು ಅಂದ್ರೆ ಈಗ ಇಲ್ಲ ಅಂತ ಹೇಳಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಈಗ ಹೆಲ್ಪ್ ಲೈನ್ಸ್ ಏನಿದೆ ಅದೆಲ್ಲ ಮಕ್ಕಳು ಹೋಗಿ ಆ ನಂಬರ್ ಅನ್ನ ಡಯಲ್ ಮಾಡುವವರೆಗೂ ಮಾತ್ರ. ಡಯಲ್ ಮಾಡಿದ ಕೂಡಲೇ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಮಹಿಳೆಯರಿಗೆ ಅಷ್ಟೇ ಹೇಳುವಂತದ್ದಾದ್ರೆ 181 ಅನ್ನೋ ನಂಬರ್ ಏನಿದೆ, ಇದು ಮಹಿಳಾ ಆಯೋಗದಿಂದ ನಿರ್ವಹಣೆ ಆಗ್ತಾ ಇರುವಂತಹ ಹೆಲ್ಪ್ ಲೈನ್ ನಂಬರ್. ಸೊ ಈಗ ಕೆಲವೊಬ್ಬರಿಗೆ ಏನಾಗುತ್ತೆ ಗೊತ್ತಿರುವುದಿಲ್ಲ. ಈಗ ಮಹಿಳೆಯರು ಮನೇಲಿರುವಾಗ ಗಂಡ ಸಡನ್ ಆಗಿ ಬಂದು ಹೊಡೆಯುವಂತದ್ದು ಅಥವಾ ಅತ್ತೆ ಬಂದು ಹೊಡೆಯುವಂತದ್ದು, ಎಲ್ಲಿ ಹೋಗ್ಬೇಕು, ಯಾರ
ಹತ್ರ ದೂರು ಕೊಡ್ಬೇಕು ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಇಂಥವರಿಗೆ ಈ ನಂಬರ್ 181 ಅಂತ ಏನು ಈ ಹೆಲ್ಪ್ ಲೈನ್ ನಂಬರ್ ಇದೆ, ಅದಕ್ಕೆ ಅವ್ರು ಕರೆ ಮಾಡೋದ್ರಿಂದ ಅವರಿಗೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು. ಈಗ ನಮ್ದು ಮಹಿಳಾ ಠಾಣೆಗಳಿದೆ, ಮಹಿಳಾ ಠಾಣೆಗಳಿಗೆ ಹೋದ್ರೆ ಯಾವ ಕಂಪ್ಲೇಂಟ್ಸ್ ಅನ್ನ ತಗೋತೀವಿ. ಫಾರ್ ಎಕ್ಸಾಂಪಲ್ ಈಗ DV ಆಕ್ಟ್ ಅಂಡರ್ ಅಲ್ಲಿ ಇರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂಡರ್ ಅಲ್ಲಿ ಇರ್ಬೋದು, ಅಥವಾ ಡೌರಿ ರೀಸನಿಗೋಸ್ಕರ ಅವ್ರ ಮೇಲೆ ದೌರ್ಜನ್ಯಗಳು ಆಗ್ತಾ ಇರುವಂತದ್ದು ಇರ್ಬೋದು. ಇಂಥದ್ದೆಲ್ಲದಕ್ಕೂ ಕೂಡ ಅವ್ರಿಗೆ ಗೈಡೆನ್ಸ್ ಈ ಹೆಲ್ಪ್ ಲೈನ್ಗೆ ಕಾಲ್ ಮಾಡೋದ್ರಿಂದ ಸಿಗುತ್ತೆ. ಸೊ ಫಿಸಿಕಲಿ ಅವರು ಹೋಗ್ಬೋದು, ಅದು ಒಂದು ಒಳ್ಳೆ ವಿಚಾರನೇ. ಬಟ್ ಈ ನಂಬರ್ ಏನಿದೆ ಇದನ್ನ ನೆನ್ಪಿಟ್ಕೊಂಡ್ರೆ ಆದಷ್ಟು ಅರ್ಧಕ್ಕರ್ಧ ಮಹಿಳೆಯರು ಯಾವ ನಂಬರ್ ಮತ್ತೊಮ್ಮೆ ಹೇಳಿ? 181 ಅಂತ ಹೇಳಿ ಹೆಲ್ಪ್ ಲೈನ್. ಈ ಹೆಲ್ಪ್ ಲೈನ್ಗೆ ಅವ್ರು ಕಾಲ್ ಮಾಡೋದ್ರಿಂದ ಮಹಿಳೆಯರಿಗೆ ಎಲ್ಲಿ ಹೋಗ್ಬೇಕು, ಅವ್ರ ನೆಕ್ಸ್ಟ್ ಸ್ಟೆಪ್ ಏನಾಗಿರ್ಬೇಕು ಅಂತ ಹೇಳಿ ಇನ್ ಡೀಟೇಲ್ ಆಗಿ ಅಲ್ಲಿ ಅವ್ರಿಗೆ ಮಾರ್ಗದರ್ಶನ ಸಿಗುವಂತದ್ದು. ಹಾಗಾಗಿ ಇದೊಂದು ಒಳ್ಳೆ ವಿಚಾರ ಅಂತ ಹೇಳಿ ನನಗೆ ಅನ್ಸುತ್ತೆ ಸರ್. ಆಮೇಲೆ ಮಕ್ಕಳ ಮದುವೆ ಬಗ್ಗೆ ಹೇಳ್ತಾರೆ, 13-18 ವರ್ಷ ಇಲ್ಲಿ ಆಗ್ತದೆ ದಕ್ಷಿಣ ಕನ್ನಡದಲ್ಲಿ ಆಗ್ತಾರೆ? ದಕ್ಷಿಣ ಕನ್ನಡದಲ್ಲಿ ಬಹಳ ಕಡಿಮೆ. ಮೈಗ್ರೆಂಟ್ಸ್ ನಾನು ಈಗಾಗಲೇ ಹೇಳಿದಾಗೆ ಬೇರೆ ಕಡೆಯಿಂದ ಇಲ್ಲಿಗೆ ಬಂದಂತಹ ಕೆಲವು ಜನರಿಂದ, ಈಗ ಕೊಪ್ಪಳ, ಬಾಗಲಕೋಟೆ ಆ ಕಡೆಯಿಂದ ಬಂದಂತಹ ಮೈಗ್ರೆಂಟ್ಸ್ ಇರ್ಬೋದು, ಅಂತ ಅವರಿಂದ ಬಹಳಷ್ಟು ಪ್ರಕರಣಗಳು ಬರ್ತದೆ. ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಅವೇರ್ನೆಸ್ ಅನ್ನು ಕೊಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇದ್ದಾರೆ. ಆದ್ರೆ ಕೂಡ ಇನ್ನು ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯ ಖಂಡಿತ ಇದೆ. ಅರಿವು ಮೂಡಿಸುವಂತದ್ದು ಈಗಲೂ ನಡೀತಾ ಇದೆ. ಹಾಗಾದ್ರೆ 13-18 ವರ್ಷದ ಬೇರೆ ಬೇರೆ ಕಾರಣಗಳಿಗಾಗಿ ಅವರಿಗೆ ಈಗ ಮನೆಯಲ್ಲಿ ಕೆಲವು ಕಡೆ ಬಹಳ ಬಡತನ ಇರ್ತದೆ, ಕಡು ಬಡತನ. ಅಂತ ಸಂದರ್ಭದಲ್ಲಿ ಅಥವಾ ಕೆಲವೊಮ್ಮೆ ಸಾಲ ಮಾಡಿರ್ತಾರೆ, ಸಾಲವನ್ನು ತೀರಿಸಲಿಕ್ಕಾಗದೆ ಮಗಳನ್ನೇ ಮಾವನಿಗೆ ಕೊಟ್ಟು ಮದುವೆ ಮಾಡುವಂತದ್ದು. ಆಸ್ತಿ ಒಂದು 5 ಸೆಂಟ್ಸ್ ಜಾಗ ಇರ್ತದೆ, ಅದು ವಿಭಜನೆ ಆಗಬಾರದು ಅನ್ನುವಂತ ಕಾರಣಕ್ಕಾಗಿ ಮದುವೆಯನ್ನ ಮಾಡುವಂತದ್ದು, ಮೂಢನಂಬಿಕೆಯ ಕಾರಣಕ್ಕಾಗಿ. ಇನ್ನು ಅಜ್ಜಿಗೆ ಮೊಮ್ಮಗಳ ಮದುವೆ ನೋಡಬೇಕು ಅನ್ನುವಂತ ಕಾರಣಕ್ಕಾಗಿ ಮದುವೆಯನ್ನ ಮಾಡುವಂತದ್ದು. ಈ ರೀತಿ ಬೇರೆ ಬೇರೆ ಇನ್ನೊಂದು ಕಾರಣ ಇತ್ತು, ನಾನು ಬಹಳ ಆಶ್ಚರ್ಯ ಆಯ್ತು. ಮನೆಯಲ್ಲಿ ತಾಯಿ ತೀರಿ ಹೋದ್ರಂತೆ, 1 ವರ್ಷದೊಳಗೆ ಮಗಳನ್ನು ಮದುವೆ ಮಾಡಬೇಕು ಅಂತ. ಇದೊಂದು ವಿಚಿತ್ರ ಕಾರಣಗಳು ನೋಡಿ. ಇಂಥ ಒಂದು ಕಾರಣ ಬಹಳ ಆಶ್ಚರ್ಯ ಆಗ್ತದೆ. ನಾನು ಕೇಳಿ ಮಕ್ಕಳು ಅಂದ್ರೆ ಹಿರಿಯರಾದ್ರೂ ಮನೆಯಲ್ಲಿ ತೀರಿ ಹೋದ್ರೆ 1 ವರ್ಷದೊಳಗೆ ಮನೆಯಲ್ಲಿ ಹುಡುಗಿ ಯಾರದಿದ್ರೆ ಮದುವೆ ಮಾಡಬೇಕು ಅಂತ. ಎಂತ ವಿಚಿತ್ರವಾದ ಸಿಸ್ಟಮ್ಗಳು.